ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ತಮಿಳುನಾಡಿನ ಮಂಡಪಂನಲ್ಲಿರುವ ಭಾರತೀಯ ಕೋಸ್ಟ್ ಗಾರ್ಡ್ ತಂಡವು 2 ಟನ್ ಸಮುದ್ರ ಸೌತೆಕಾಯಿಯನ್ನು ವಶಪಡಿಸಿಕೊಂಡಿದೆ. ಇದು ನಿಷೇಧಿತ ಸಮುದ್ರ ಜಾತಿಯಾಗಿದೆ. ನಿನ್ನೆ ನಸುಕಿನಲ್ಲಿ ಸಮುದ್ರ ಸೌತೆಕಾಯಿಯನ್ನು ಅಕ್ರಮವಾಗಿ ಸಾಗಿಸುವ ಬಗ್ಗೆ ಸುಳಿವು ಪಡೆದ ಮೇಲೆ ಕೋಸ್ಟ್ ಗಾರ್ಡ್ ತಂಡ ಕಾರ್ಯಾಚರಣೆ ನಡೆಸಿ ಕಳ್ಳ ಸಾಗಣೆಯಲ್ಲಿ ತೊಡಗಿರುವ ಶಂಕಿತ ದೋಣಿಯನ್ನು ಪತ್ತೆ ಹಚ್ಚಿತ್ತು. ವೈದಲಾಯಿ ದಕ್ಷಿಣದಿಂದ 15 ಕಿಲೋಮೀಟರ್ ದೂರದಲ್ಲಿ ಬೋಟ್ ತನ್ನ ಸಿಬ್ಬಂದಿ ಇಲ್ಲದೆ ಲಂಗರು ಹಾಕಿತ್ತು. ಬಳಿಕ ತೀವ್ರ ತಪಾಸಣೆ ನಡೆಸಿದಾಗ 2000 ಕೆಜಿ ತೂಕದ 200 ಗೋಣಿ ಚೀಲದಷ್ಟು ಸಮುದ್ರ ಸೌತೆಕಾಯಿ ದೊರೆತಿದ್ದು ವಶಪಡಿಸಿಕೊಳ್ಳಲಾಗಿದೆ. ದೋಣಿಯನ್ನು ವಶಪಡಿಸಿಕೊಂಡ ಸಮುದ್ರ ಸೌತೆಕಾಯಿಗಳನ್ನು ತಮಿಳುನಾಡಿನ ರಾಮೇಶ್ವರಂ ಬಳಿಯ ಮಂಡಪಕ್ಕೆ ತಂದು ಅರಣ್ಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದ್ದು, ವಶಪಡಿಸಿಕೊಂಡ ಸಮುದ್ರ ಸೌತೆಕಾಯಿಗಳ ಮೌಲ್ಯ ಸುಮಾರು 8 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಭಾರತದಲ್ಲಿ ಸುಮಾರು ಸೌತೆಕಾಯಿಯನ್ನ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿ ಪಟ್ಟಿ ಮಾಡಲಾಗಿರುವ ಅಳಿವಿನಂಚಿನಲ್ಲಿರುವ ಜಾತಿ ಅಂತ ಪರಿಗಣಿಸಲಾಗಿದೆ.